ಮೂವರು ಕಾರ್ಮಿಕರನ್ನ ಬಲಿ ಪಡೆದ ಪಟಾಕಿ ತಯಾರಿಕಾ ಘಟಕದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಟಾಕಿ ತಯಾರಿಕಾ ಘಟಕದ ಮಾಲೀಕ ಸೈಯದ್ ಬಶೀರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೇಣೂರು ಪೊಲೀಸ್ ಠಾಣೆಯ ಕುಕ್ಕೇಡಿ ಗ್ರಾಮ ಪಂಚಾಯತ್ನ ಗೋಳಿಯಂಗಡಿ ಸಮೀಪ ಕಡ್ತ್ಯಾರು ಎಂಬಲ್ಲಿ ಸುಡುಮದ್ದು ತಯಾರಿಕಾ ಘಟಕದಲ್ಲಿ ಭಾನುವಾರ ಸಂಜೆ ಸ್ಫೋಟ ಸಂಭವಿಸಿ ಮೂವರು ಕಾರ್ಮಿಕರು ಸಾವನ್ನಪ್ಪಿದರು. ಈ ಬಗ್ಗೆ ವೇಣೂರು ಪೊಲೀಸ್ ಠಾಣೆಯಲ್ಲಿ ಶಾಂತಿ ಎಂಬುವರು ನೀಡಿದ ದೂರಿನ ಮೇಲೆ ಮಾಲೀಕ ಬಶೀರ್ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಪ್ರಕರಣ ಸಂಬಂಧ ಜಾಗ ಹಾಗೂ ಪಟಾಕಿ ತಯಾರಿಕಾ ಮಾಲೀಕ ಸೈಯದ್ ಬಶೀರ್ ಘಟನೆ ಬಳಿಕ ವೇಣೂರಿನಿಂದ ಪರಾರಿಯಾಗಿದ್ದಾಗ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಅವರ ನೇತೃತ್ವದಲ್ಲಿ ಸುಳ್ಯದಲ್ಲಿ ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರಕರಣದಲ್ಲಿ ಮೂವರು ಮೃತಪಟ್ಟಿದ್ದು, ಇಬ್ಬರ ದೇಹ ಛಿದ್ರವಾಗಿ ಹೋಗಿತ್ತು. ರವಿವಾರ ಮಧ್ಯರಾತ್ರಿಯವರೆಗೆ ಶೋಧ ಕಾರ್ಯಾಚರಣೆ ನಡೆಸಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಫೊರೆನ್ಸಿಕ್ ತಂಡ ದೇಹದ ಭಾಗಗಳನ್ನು ಪತ್ತೆ ಹಚ್ಚಿದೆ. ಪಟಾಕಿ ತಯಾರಿಕಾ ಘಟಕಕ್ಕೆ ಎಸ್ಪಿ ಕಚೇರಿಯಿಂದ ಅನುಮತಿ ಪಡೆದಿದ್ದರೂ ಕೂಡ ಫೈರ್ ಆ್ಯಂಡ್ ಸೇಫ್ಟಿ ವಿಚಾರವಾಗಿ ಅಗ್ನಿಶಾಮಕ ದಳದಿಂದ ಯಾವುದೇ ಪರವಾನಗಿ ಪಡೆದಿರಲಿಲ್ಲ. ಹೀಗಿದ್ದರೂ ಪಟಾಕಿ ಗೋದಾಮಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ನೀಡಿದ್ದಾದರೂ ಹೇಗೆ? ಸ್ಥಳದಲ್ಲಿ ದೊರೆತ ಬಾಂಬ್ ರೋಪ್ ವಸ್ತುಗಳ ತಯಾರಿಗೆ ಅನುಮತಿ ಇತ್ತೇ? ಪರಿಣತರಲ್ಲದ ಕಾರ್ಮಿಕರನ್ನು ಬಳಸಿ ಕೃತ್ಯ ನಡೆಸಲಾಗುತ್ತಿತ್ತೆ ಎಂಬುದರ ಬಗ್ಗೆ ಪೊಲೀಸ್ ತನಿಖೆಯಿಂದ ಮಾಹಿತಿ ಹೊರಬರಬೇಕಾಗಿದೆ. ಭಾನುವಾರ 5:15 ಸುಮಾರಿಗೆ ಈ ದುರಂತ ನಡೆದಿದ್ದು, ಕೇರಳದವರಾದ ಸ್ವಾಮಿ ವರ್ಗೀಸ್, ಹಾಸನದ ಅರಸೀಕೆರೆ ಮೂಲದ ಚೇತನ್ ಎಂಬ ಮೂವರು ಮೃತರಾಗಿದ್ದರು. ಸೊ ಬೇಸಿಕ್ಲಿ ಇಲ್ಲಿ ಅದೇ ನಾನು ಹೇಳ್ದಂಗೆ ಏನು ಈಗ BDDS ಎಲ್ಲ ಹೇಳೋ ಪ್ರಕಾರ ದಿಸ್ ಮದ್ದು ಏನಿದೆ ಈ ಬ್ಲ್ಯಾಕ್ ಫಿಲ್ ಮಾಡುವಂಥದ್ದು, ಅದು ಲೋ ಇಂಟೆನ್ಸಿಟಿ ಇದು ಫೈರ್ ಪವರ್ ಇರುವಂಥದ್ದು. ಬಟ್ ಅದನ್ನು ಲಾರ್ಜ್ ಕ್ವಾಂಟಿಟಿಯಲ್ಲಿ ಒಂದೇ ಕಡೆ ಇಟ್ಟು ಹಿಂಗೆ ಮಾಡ್ತಿರ್ಬೇಕಾದ್ರೆ ಸೇಫ್ಟಿ ಮೆಷರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅದನ್ನೇ ನಾವು ಈಗ ಕೇಸ್ ತೊಗೊಂಡಿರೋದು ಅದ್ರ ಬಗ್ಗೆನೇ, ಅಂದರೆ ಸೇಫ್ಟಿ ಮೆಷರ್ಸ್ ಇಲ್ಲದೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಬಟ್ ಫರ್ದರ್ ತನಿಖೆಯಲ್ಲಿ ಗೊತ್ತಾಗುತ್ತೆ ಏನು ವಾಟ್ ಆರ್ ದಿ ಸೇಫ್ಟಿ ಮೆಷರ್ಸ್ ದಟ್ ವೇರ್ ಸಪೋಸ್ ಟು ಬಿ ಟೇಕನ್ ಆ್ಯಂಡ್ ವಾಟ್ ವಾಸ್ ನಾಟ್ ಟೇಕನ್ ಅನ್ನೋದ್ರ ಬಗ್ಗೆ ಎಲ್ಲ. ಅದಕ್ಕೆ ಅಂತ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರಿಂದ ಒಪಿನಿಯನ್ ತೊಗೊಂಡು ಅಕಾರ್ಡಿಂಗ್ಲಿ ವಿಲ್ ಬಿ ಟೇಕಿಂಗ್ ಆ್ಯಕ್ಷನ್. ಸೊ ಬಟ್ ಇನ್ವೆಸ್ಟಿಗೇಷನ್ಗೋಸ್ಕರ ಒಂದು FIR ಬೇಕಾಗುತ್ತಲ್ಲ ಫಸ್ಟೇ. ಸೊ ವಿ ಹ್ಯಾವ್ ಡನ್ ದಟ್ FIR ಸೇಯಿಂಗ್ ದಟ್ ಇದು ಸೇಫ್ಟಿ ಮೆಷರ್ಸ್ ಇಲ್ಲ ಅಂತ. ಪಕ್ಕದ ಮನೆಯವರು ಯಾರ್ದಾದರೆ ಗ್ಲಾಸ್ ಎಲ್ಲ ಹೊಡೆದೋಗಿದೆ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರಿಂದ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಗಾಯಾಳುಗಳು ಅದೇ ನಾನು ಹೇಳ್ದಂಗೆ 3 ಜನ ಇದ್ದಿದ್ದು ಈಗ ನಮ್ಮ ಹತ್ರ ಇರೋ ಮಾಹಿತಿ. ಆ್ಯಂಡ್ ಆಲ್ 3 ಆರ್ ಔಟ್. ಬೇರೆ ಯಾವ ಗಾಯಾಳು? ಸೊ ಒಬ್ಬರು ಹಾಸ್ಪಿಟಲ್ನಲ್ಲಿ ಅದೇ ಕರ್ಕೊಂಡು ಹೋದಾಗ ಬದುಕಿದ್ದವರು ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾಗ ತೀರ್ಕೊಂಡಿರೋರು, ಅದು ಬಂದು ಕುನ್ನಿ ಅನ್ನೋರು. ಇನ್ನಿಬ್ಬರು ಇಲ್ಲೇ, ದಟ್ ಈಸ್ ಚೇತನ್ ಆ್ಯಂಡ್ ಇವರೇನಿದೆ ಇಲ್ಲೇ ಅಂತ. ಅದರಲ್ಲಿ ಅದೇ ಸಿಕ್ಕಿದೆ, ಬಟ್ ಇನ್ನೂ ವಿ ಆರ್ ಫರ್ದರ್ ಸರ್ಚಿಂಗ್. ಸೊ ಅಬೌಟ್ ದಟ್ ಐ ಕೆನಾಟ್ ಗಿವ್ ಯು ಫರ್ದರ್ ಡೀಟೇಲ್ಸ್ ಬಿಕಾಸ್ ಆ್ಯಸ್ ಆ್ಯಂಡ್ ವೆನ್ ಅನ್ನೋದು ನಮ್ಮ ಹತ್ರ ಇರೋ ಅವ್ರಿಗೆಲ್ಲ ತಿಳಿಸಿದ್ದೀವಿ. ಅವ್ರು ಬಂದು ದೇ ಹ್ಯಾವ್ ಟು ಕಲೆಕ್ಟ್ ಅಲ್ಲ, PM ಆದಮೇಲೆ ಬಾಡಿ ಕಲೆಕ್ಟಿಂಗ್ ಅಲ್ಲ, ಐಡೆಂಟಿಫೈಗೆ DNA ಎಲ್ಲ ಮಾಡ್ತೀವಿ. ಸೊ ಅವರ ಫ್ಯಾಮಿಲಿ ಮೆಂಬರ್ಸಿಂದ ಕಲೆಕ್ಟ್ ಮಾಡಿ DNA ಇದೆಲ್ಲ ಮಾಡಿಸ್ತೀವಿ. ಅವರು ಎಲ್ಲಿ ಅವರು 3 ಜನ? ಸೊ ಇಬ್ಬರು ಕೇರಳದವರು, ಚೇತನ್ ಅನ್ನೋನು ಅರಸೀಕೆರೆ ಅವನು ಅಂತ ನಮ್ಮ ಹತ್ರ ಇರೋ ಮಾಹಿತಿ.